ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆಯುರ್ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ನಿರಂತರವಾಗಿ ಈ ಒಂದು ಸಂಚಿಕೆಯ ಮೂಲಕ ನಾವು ಆರೋಗ್ಯ ಸಂಬಂಧಿ ವಿಚಾರಗಳ ಬಗ್ಗೆ ನಿಮಗೆ ನಿರಂತರವಾಗಿ ಮಾಹಿತಿಯನ್ನು ಒದಗಿಸ್ತಾ ಬರ್ತಾ ಇದ್ದೇವೆ. ಅದರ ನಡುವೆ ಈಗ ನಾವು ಗಮನಿಸಿದ್ರೆ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಒಂದು ಕಡೆಯಿಂದ ಕೋವಿಡ್ ಎನ್ನುವಂತಹ ಮಹಾಮಾರಿಯ ಆರ್ಭಟ ಜೋರಾಗಿದೆ. ಅದರ ಜೊತೆಗೆ ಮಳೆಗಾಲ ಕೂಡ ಆರಂಭಗೊಂಡಿದೆ. ಮಳೆಗಾಲದಲ್ಲಿ ಕೂಡ ನಮಗೆ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಕೂಡ ನಮ್ಮನ್ನ ಬಾಧಿಸುತ್ತೆ. ಅದಕ್ಕೆ ಬೇಕಾದ ಹಾಗೆ ಕೂಡ ನಾವು ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸಿಕೊಳ್ಬೇಕಾಗತ್ತೆ. ರೋಗಗಳು ಬಾರದ ಹಾಗೆ ನಮ್ಮ ದೇಹವನ್ನು ನಾವು ಸದೃಢವಾಗಿ ಇರಿಸಿಕೊಳ್ಬೇಕಾಗತ್ತೆ. ಹಾಗಿದ್ರೆ ಅದಕ್ಕೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ. ಯಾಕಂತ ಹೇಳಿದ್ರೆ ಪರಿಸ್ಥಿತಿ ಬದಲಾಗಿದೆ. ಈ ಹಿಂದಿನ ವರ್ಷಗಳನ್ನು ನಾವು ಗಮನಿಸಿದ್ರೆ ಏನೇ ಒಂದು ಜ್ವರ ಇರ್ಬೋದು, ಶೀತ ಇರ್ಬೋದು, ಇದು ಬಂದ ಕೂಡಲೇ ನಾವು ವೈದ್ಯರ ಬಳಿಗೆ ಹೋಗ್ಬೋದಿತ್ತು. ಬೇಕಾದಂತಹ ತಪಾಸಣೆಯನ್ನು ಮಾಡಿಕೊಂಡು ಚಿಕಿತ್ಸೆಯನ್ನು ಪಡೆದುಕೊಂಡು ಬರುವಂಥ ಅವಕಾಶಗಳಿತ್ತು. ಆದರೆ ಈ ಬಾರಿ ಕೊರೋನಾ ಎನ್ನುವಂತಹ ಮಹಾಮಾರಿಯ ಆರ್ಭಟ ಜೋರಾಗಿರೋದ್ರಿಂದ ಜನಸಾಮಾನ್ಯರು ಈಗ ಸಣ್ಣ ಏನಾದರೂ ಅನಾರೋಗ್ಯದ ಸಂಬಂಧಿ ಲಕ್ಷಣಗಳು ಕಾಣಿಸಿಕೊಂಡ್ರೆ ವೈದ್ಯರಲ್ಲಿಗೆ ಹೋಗೋದಕ್ಕೆ ಭಯಪಡುವಂತಹ ಸನ್ನಿವೇಶ ಕೂಡ ಹೌದು. ಹಾಗಿದ್ದಾಗ ನಮ್ಮ ಒಂದು ದೇಹದ ಆರೋಗ್ಯವನ್ನು ನಾವೇ ಕಾಪಾಡಿಕೊಂಡು ರೋಗ ಬಾರದ ಹಾಗೆ ತಡೆಗಟ್ಟುವಂಥದ್ದೇ ಉತ್ತಮ ಎನ್ನುವಂತಹ ಅಭಿಪ್ರಾಯಗಳು ಎಲ್ಲ ಕಡೆ ವ್ಯಕ್ತವಾಗ್ತಾ ಇದೆ. ಸೊ ಈ ಒಂದು ಮಳೆಗಾಲ ಏನಿದೆ, ಈ ಅವಧಿಯಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಹೇಗೆ ಜಾಗರೂಕತೆಯನ್ನು ವಹಿಸಬೇಕು, ಏನೆಲ್ಲ ಮುಂಜಾಗರೂಕತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಇವತ್ತು ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶಾಲಾ ತಂತ್ರ ವಿಭಾಗದ ವೈದ್ಯರಾಗಿರುವಂತಹ ಡಾಕ್ಟರ್ ಸ್ವಾತಿ ಎಸ್ ಸುವರ್ಣ ಅವರು ಅತಿಥಿಗಳಾಗಿ ನಮ್ಮ ಜೊತೆಗೆ ಇದ್ದಾರೆ. ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್, ಈಗ ನಾವು ಗಮನಿಸ್ತಾ ಇದ್ದೇವೆ ಒಟ್ಟಾರೆಯಾಗಿ ಈಗಿನ ಪರಿಸ್ಥಿತಿಯ ಬಗ್ಗೆ ಹೊಸದಾಗಿ ಏನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾದಂತಹ ಅಗತ್ಯ ಇಲ್ಲ ಅನ್ನುವಂಥದ್ದು. ಸೊ ಮಳೆಗಾಲದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಎಷ್ಟು ಜಾಗ್ರತೆಯನ್ನು ವಹಿಸಬೇಕು, ಇದು ಎಷ್ಟು ಇಂಪಾರ್ಟೆಂಟ್ ಅಂತ? ಓಕೆ, ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಈಗ ನೀವೆಲ್ಲ ಈಗ ಲಾಕ್ಡೌನ್ ಇದೆ, ಕೊರೋನಾ ಇದೆ, ಎಲ್ಲ ನಮ್ಗೆ ಗೊತ್ತಿರೋ ವಿಷಯ. ಸಾಕಷ್ಟು ಜನ ಈಗ ಕೊರೋನಾ ಅಂತ ಹೇಳಿ ಮನೆಯಲ್ಲೇ ಇದ್ದಾರೆ. ಈ ಕೊರೋನಾ ಅಂತ ನಾವು ಯೋಚನೆ ಮಾಡಿ ಬರೀ ಕೊರೋನಾದ ಬಗ್ಗೆ ಯೋಚಿಸಿ ಅದರಲ್ಲೇ ಕಳೆದು ಹೋಗಿದ್ದೇವೆ. ಅದ್ರ ಜೊತೆಗೆ ಈ ಮಳೆಗಾಲ ಅಪ್ರೋಚ್ ಆಗ್ತಾ ಇದೆ, ಮಳೆ ಬರ್ತಾ ಇದೆ. ಅದ್ರಲ್ಲಂತೂ ಕರಾವಳಿ ಭಾಗದಲ್ಲಿ ಎಷ್ಟು ಮಳೆ ಬರ್ತದೆ ಅಂತ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಅದ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಂಡೇ ಇಲ್ಲ. ಈ ಮಳೆಗಾಲ ಪ್ರತಿ ಸಲ ಬರುವಾಗ್ಲೂ ಅದ್ರ ಜೊತೆಗೆ ಸಮಸ್ಯೆಗಳ ಆಗರವೇ ಬರುತ್ತೆ. ಈ ನಮ್ಮ ಶರೀರದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗುವುದು ಸಹಜ. ಅದ್ರಲ್ಲಂತೂ ಈ ಶೀತ, ಕೆಮ್ಮು, ದಮ್ ಇರ್ಬೋದು, ಅಲರ್ಜಿ ಇರ್ಬೋದು, ಈ ತರ ತೊಂದರೆಗಳು ಸರ್ವೇ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಾಣಸಿಗುತ್ತದೆ. ಸೊ ನಾವು ಅದಕ್ಕೆಲ್ಲ ಮುಂಜಾಗ್ರತೆ ಮೊದಲೇ ವಹಿಸ್ಕೊಂಡ್ರೆ ಇದನ್ನೆಲ್ಲ ತಡಿಬಹುದು. ಈಗ ಆಯುರ್ವೇದ ಶಾಸ್ತ್ರದಲ್ಲಿ ಈ 12 ತಿಂಗಳುಗಳೇನಿದೆ ವರ್ಷದಲ್ಲಿ, ಅದನ್ನ ನಾವು 6 ಋತುಗಳಂತ ಹೇಳಿ ಡಿವೈಡ್ ಮಾಡ್ತೀವಿ. 2 ತಿಂಗಳುಗಳಿಗೆ ಒಂದೊಂದು ಋತು ಅಂತ. ಈಗ ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ ಅಂತ ಹೇಳ್ತೀವಿ. ಅಂದ್ರೆ ಯಾಕೆ ಇದ್ರ ಇಂಪಾರ್ಟೆನ್ಸ್ ಅಂದ್ರೆ, ಯಾವ ಶಿಶಿರ ಋತುವಲ್ಲಿ ಇದ್ದ ಶರೀರ ಬಲ ಅಥವಾ ವ್ಯಾಧಿ ಕ್ಷಮತ್ವ, ರೋಗ ನಿರೋಧಕ ಶಕ್ತಿ ಏನ್ ಹೇಳ್ತೇವೆ, ಅದು ನಮ್ಮ ಗ್ರೀಷ್ಮಕ್ಕೆ ಕಾಲಿಡುವಾಗ ಕುಂಠಿತವಾಗ್ತಾ ಬರ್ತದೆ. ಹಾಗೆ ಅದು ವರ್ಷದಲ್ಲಿ ಕಂಟಿನ್ಯೂ ಕುಂಠಿತವಾಗಿದ್ದು ನೆಕ್ಸ್ಟ್ ಶರದ್ ಹೇಮಂತ ಆಗುವಾಗ ಮತ್ತೆ ಸ್ವಲ್ಪ ಜಾಸ್ತಿ ಆಗ್ತದೆ. ಈಗ ಬೇಸಿಗೆ ಕಾಲ ಜಸ್ಟ್ ಮುಗಿತಾ ಬಂತು, ಇದು ಗ್ರೀಷ್ಮ ಋತು. ಅದೇ ನೆಕ್ಸ್ಟ್ ನಾವು ಕಾಲಿಡುವುದು ವರ್ಷ ಋತು ಅಂದ್ರೆ ಮಳೆಗಾಲ. ಸೊ ಈ ಗ್ರೀಷ್ಮ ಮತ್ತೆ ವರ್ಷದ ನಡುವಲ್ಲಿ ನಮ್ಗೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಆಲ್ರೆಡಿ ಕಡಿಮೆ ಇರ್ತದೆ. ಸೊ ಈಗ ಈ ಟೈಮಲ್ಲಿ ನಾವು ಸ್ವಲ್ಪ ಮುಂಜಾಗ್ರತೆ ವಹಿಸದಿದ್ರು ಎಲ್ಲಾ ತರಹದ ರೋಗಗಳು ನಮ್ಮನ್ನು ಅಟ್ಯಾಕ್ ಮಾಡ್ತದೆ. ಈಗ ವಾತಾವರಣದಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ ನಾವು ನೋಡಿದ್ದೇವೆ. ಇಷ್ಟು ದಿವಸ ಇದ್ದ ಬಿಸಿಲಿನಿಂದ ವಾತಾವರಣ ಬಿಸಿ ಇತ್ತು, ಅದೇ ಸಡನ್ ಮಳೆ ಬಂದು ಎಲ್ಲ ತಂಪಾಯ್ತು. ಹೇಗೆ ಪ್ರಕೃತಿಯಲ್ಲಿ ಚೇಂಜಸ್ ಆಗಿದೆ ಹಾಗೆ ನಮ್ಮ ಶರೀರಕ್ಕೂ ಕೂಡ ಬದಲಾವಣೆ ಬೇಕಾಗ್ತದೆ. ಸೊ ವ್ಯಾಧಿ ಕ್ಷಮತ್ವ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆ. ಅದ್ರ ಜೊತೆಗೆ ನಮ್ಮ ಜಠರಾಗ್ನಿ ಏನ್ ಹೇಳ್ತೀವಿ, ಡೈಜೆಸ್ಟಿವ್ ಫೈರ್, ಅದು ಈ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಇರ್ತದೆ. ನಾವೇನು ಮಾಡಿದ್ದೇವೆ, ಗ್ರೀಷ್ಮ ಋತು ಬೇಸಿಗೆಗಾಲದಲ್ಲಿ ಏನು ಆಹಾರ ಪದ್ಧತಿ ಫಾಲೋ ಮಾಡಿದ್ದೇವೆ, ಏನ್ ಚಟುವಟಿಕೆ ಮಾಡಿದ್ದೇವೆ, ಸೇಮ್ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಅದೊಂದು ಪ್ರಮುಖವಾದ ಕಾರಣ ಈ ಮಳೆಗಾಲದಲ್ಲಿ ಕಾಣಿಸಿಕೊಳ್ಳುವ ಮೇಜರ್ ಪ್ರಾಬ್ಲಮ್ಸ್ಗೆಲ್ಲ. ಸೊ ಆಯುರ್ವೇದ ಶಾಸ್ತ್ರದಲ್ಲಿ ಕರೆಕ್ಟ್ ಆಗಿ ಹೇಳಿದ್ದಾರೆ, ಈ ವರ್ಷ ಋತುವಲ್ಲಿ ಮಳೆಗಾಲದಲ್ಲಿ ಏನೇನು ನಾವು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋದು. ಅದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಒಂದು ಯಾವ ರೋಗ ಕೂಡ ನಮ್ಗೆ ಬರುದಿಲ್ಲ. ಬಂದ್ರೂ ಕೂಡ ಅದನ್ನ ತಡೆಯುವ ನಮ್ಗೆ ಸಾಮರ್ಥ್ಯ ಇರ್ತದೆ. ಸುಮ್ಮನೆ ರೋಗ ಬಂದ ಮೇಲೆ ಅಷ್ಟೊಂದು ಔಷಧಿ ತಗೊಳ್ಳೋದಕ್ಕಿಂತ ಮುಂಜಾಗ್ರತಾ ಕ್ರಮ ತಗೊಂಡು ಅದನ್ನು ಪ್ರಿವೆಂಟ್ ಮಾಡಿದ್ರೆ ಒಳ್ಳೇದು ಅಂತ. ಅಂದ್ರೆ ಇದು ಮುಂಜಾಗ್ರತೆಯನ್ನು ವಹಿಸುವಂತದ್ದು ಅತಿ ಅಗತ್ಯ ಸಮಯದಲ್ಲಿ. ಇನ್ನು ಮಳೆಗಾಲದಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವೊಂದು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಅನ್ನುವಂಥದ್ದನ್ನ ನಾವು ಕೇಳಿದ್ದೇವೆ. ಸೊ ಏನೆಲ್ಲ ಸಮಸ್ಯೆಗಳು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಬರುತ್ತೆ ಅಂತ? ಶ್ವಾಸಕೋಶದಲ್ಲಿ ತೊಂದರೆಗಳನ್ನು ನಾವು ಮುಖ್ಯವಾಗಿ 2 ತರವಾಗಿ ಹೇಳ್ತೇವೆ. ಒಂದು ಈಗ ಅಪ್ಪರ್ ರೆಸ್ಪಿರೇಟರಿ ಡಿಸೀಸಸ್ ಅಂತ ಹೇಳ್ತೇವೆ, ಅಂದ್ರೆ ಈ ಮೂಗಿನ ಹಿಂಭಾಗ, ಗಂಟಲಿನ ತೊಂದರೆಗಳು. ಇನ್ನೊಂದು ಲೋವರ್ ರೆಸ್ಪಿರೇಟರಿ ಅಂದ್ರೆ
ಈ ಶ್ವಾಸನಾಳ ಮತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳು ಅಂತ. ಈ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಡಿಸೀಸ್ ಅಲ್ಲಿ ಯೂಶುವಲಿ ನಿಮ್ಗೆ ಈ ಮೂಗು ಕಟ್ಟುವಂತದ್ದು, ಮೂಗು ಸೋರುವುದು, ಆಮೇಲೆ ಗಂಟಲು ಕೆರೆತ, ಆಮೇಲೆ ವಾಯ್ಸ್ ಚೇಂಜ್ ಅಂದ್ರೆ ಸ್ವರ ಬದಲಾಗುವಂತದ್ದೆಲ್ಲ ಕಾಣಿಸಿಗ್ತದೆ. ಅದೇ ಈ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಗೆ ಬಂದಾಗ ನಿಮ್ಗೆ ಕೆಮ್ಮು ಬರುವುದು, ಕಫ, ಕೆಲವೊಂದ್ಸರಿ ಕಫದೊಟ್ಟಿಗೆ ಕೆಮ್ಮು, ಕೆಲವೊಂದ್ಸರಿ ಕಫ ಇಲ್ಲದಿರುವಿಕೆ, ಅದು ಕೆಲವು ಮೈಕೈ ನೋವು ಇರ್ತದೆ, ಜ್ವರ ಇರ್ತದೆ, ಅದ್ರೊಟ್ಟಿಗೆ ಉಸಿರಾಟದ ತೊಂದರೆ ಸಹ ಇರ್ತದೆ. ಸೊ ಇದನ್ನೆಲ್ಲ ಹೇಳುವಾಗ, ಈಗ ಪ್ರೆಸೆಂಟ್ ಇದ್ರಲ್ಲಿ ಹೇಳುವಾಗ ಇದೊಂದು ಸ್ವಲ್ಪ ಕೊರೋನಾದ ಲಕ್ಷಣ ಅಂತ ಹೇಳ್ತೇವೆ. ಸೊ ಜನರಲ್ ಪಬ್ಲಿಕ್ ಸ್ವಲ್ಪ ಅವೇರ್ ಆಗಿರ್ಬೇಕು, ಕನ್ಫ್ಯೂಸ್ ಆಗಬೇಡಿ. ಯಾವ್ದಾದ್ರು ಕೊರೋನಾಕ್ಕೆ ಎಕ್ಸ್ಪೋಸ್ ಆಗಿದ್ರೆ ಕೊರೋನಾ ಟೆಸ್ಟ್ ಮಾಡಿಸಿ. ಬಟ್ ಇದು ನಾನು ಇನ್ ಜನರಲ್ ಆಗಿ ಹೇಳ್ತಿರೋದು. ಇನ್ನೊಂದು ಬರ್ತದೆ ಅಲರ್ಜಿ ತರದ ಶೀತ ಅಂತ. ಈ ಅಲರ್ಜಿ ತರದ ಶೀತದಲ್ಲಿ ನಿಮ್ಗೆ ಈಗ ಬೆಳಿಗ್ಗೆ ಎದ್ದ ಕೂಡ್ಲೆ ಸಿಕ್ಕಾಪಟ್ಟೆ ಸೀನುವಿಕೆ, ಒಂದು ಸರಿ ಸೀನು ಸ್ಟಾರ್ಟ್ ಆದ್ರೆ ಒಂದು 30-40 ಬಾರಿ ರಿಪೀಟೆಡ್ ಆಗಿ ಅವರು ಸೀನ್ತಾರೆ, ಇದೊಂದು ತೊಂದ್ರೆ. ಇನ್ನೊಂದು ಕಣ್ಣು, ಕಿವಿ, ಮೂಗು, ಗಂಟಲಿನಲ್ಲಿ ತುರಿಕೆ ಕಾಣಿಸಿಕೊಳ್ತದೆ, ಅದೊಂದು ಮೇಜರ್ ಇದು. ಆಮೇಲೆ ಅವರಿಗೆ ಕೆಲವೊಂದ್ಸರಿ ಮೂಗು ಕಟ್ಟುವಂಥದ್ದು, ಕೆಲವೊಂದ್ಸರಿ ಮೂಗು ಸೋರುವಂಥದ್ದು, ಅದು ತೊಂದರೆ. ಆಮೇಲೆ ಯಾವಾಗ ಈ ಲಕ್ಷಣ ಬೆಳಿಗ್ಗೆ ಸ್ಟಾರ್ಟ್ ಆಗಿರ್ತದೆ, ಈ ಸೂರ್ಯನ ಪ್ರಖರ ಬೆಳಕು ಬರುವ ತನಕ ಅದು ಕಮ್ಮಿ ಆಗುದಿಲ್ಲ. ಯಾವಾಗ ಮಧ್ಯಾಹ್ನ ಆಗ್ತದೆ ಆಗ ಸ್ವಲ್ಪ ಕಮ್ಮಿ ತನ್ನಿಂತಾನೆ ಕಮ್ಮಿ ಆಗ್ತದೆ. ಅದೆಲ್ಲ ಅಲರ್ಜಿ ಇಂದ ಬರೋ. ಸೊ ಇಷ್ಟೆಲ್ಲ ತೊಂದರೆಗಳು ಈ ಮಳೆಗಾಲದಲ್ಲಿ ಸ್ವಲ್ಪ ಕಾಮನ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಗೆ ಹೋಲಿಸಿದ್ರೆ. ಅಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಬರೋದಕ್ಕೆ ಕಾರಣಗಳು ಏನು ಅನ್ನೋದು ಮೇಡಮ್, ಅಂದ್ರೆ ಇದೇ ಸಮಯದಲ್ಲಿ ಯಾಕಾಗಿ ಬರುತ್ತೆ ಅಂತ ಅದು? ಸೊ ಅದನ್ನು ನಾವು ಮೇಜರ್ ಆಗಿ ಹೇಳ್ಬೇಕಂದ್ರೆ ಸಿಂಪಲ್ ಆಗಿ ಒಂದು 2 ತರ ಡಿವೈಡ್ ಮಾಡುತ್ತೇವೆ. ಒಂದು ಇನ್ಫೆಕ್ಷನ್ ಇಂದ ಬರುವಂತದ್ದು, ಒಂದು ಈ ಅಲರ್ಜೆನ್ಸ್ ಇಂದ ಬರುವಂತದ್ದು ಅಂತ. ಈ ಇನ್ಫೆಕ್ಷನ್ ಅಂದ್ರೆ ಈ ರೋಗಾಣುಗಳಿಂದ ಬರುವಂತ ಶೀತ ಕೆಮ್ಮುಗಳೆಲ್ಲ. ಸೊ ಅದು ಯಾವಾಗ ಬರ್ತದೆ, ಆಲ್ರೆಡಿ ನಾನು ಹೇಳಿದೆ ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ ಅಂತ. ಸೊ ಯಾವಾಗ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ, ಆಟೋಮೆಟಿಕ್ ಆಗಿ ನಮ್ಮ ದೇಹ ರೋಗಾಣುಗಳನ್ನು ತಡೆಯುವ ಸಾಮರ್ಥ್ಯ ಕೂಡ ಕುಂಠಿತಗೊಂಡಿರ್ತದೆ. ಸೊ ಅವಾಗ ಬೇಗ ನಮ್ಗೆ ಇನ್ಫೆಕ್ಷನ್ ಬಂದು ಈ ತರ ತೊಂದರೆ ಎಲ್ಲ ಕಾಣಿಸುತ್ತೆ. ಅದೇ ಈಗ ಫಾರ್ ಎಕ್ಸಾಂಪಲ್, ಈಗ ಮನೆಯಲ್ಲೇ ಯಾರಿಗಾದ್ರೂ ಒಬ್ಬರಿಗೆ ಶೀತ ಬಂದಿದೆ ಅನ್ಕೊಳ್ಳಿ, ಎಲ್ಲರಿಗೆ ಸಹ ಅದು ಸ್ಪ್ರೆಡ್ ಆಗುದಿಲ್ಲ. ಒಬ್ಬರಿಗೆ ಸ್ಪ್ರೆಡ್ ಆಗ್ತದೆ ಅಂತ ಅಂದ್ರೆ ಅವರ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆ ಅಂತ. ಯಾರಿಗೆ ಬಂದಿಲ್ಲ ಅಂತ ಹೇಳಿದ್ರೆ, ಕ್ಲೋಸ್ ಕಾಂಟ್ಯಾಕ್ಟ್ ಇದ್ರು ಸಹ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಒಳ್ಳೇದಿದೆ ಅಂತ. ಸೊ ಇದನ್ನ ನಾವು ಅಸೆಸ್ ಮಾಡಬಹುದು. ಇನ್ನೊಂದು ಎರಡನೇದಂದ್ರೆ ಅಲರ್ಜಿ. ಅಲರ್ಜಿ ಅಂದ್ರೆ ಕಾಮನ್ ಆಗಿ ಎಲ್ಲರಿಗೆ ಸಹ ಗೊತ್ತುಂಟು. ಅಲರ್ಜಿ ಅಂದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವಸ್ತುವಿಗೆ ನಮ್ಮ ದೇಹ ವಿಪರೀತವಾದ ಪ್ರತಿಕ್ರಿಯೆ ತೋರಿಸುವಂತದ್ದು. ಅಲರ್ಜೆನ್ಸ್ ಅಲ್ಲಿ ತುಂಬಾ ಇದೆ, ಒಬ್ಬೊಬ್ಬರಿಗೆ ಒಂದೊಂದ್ ತರದ್ದು. ಕೆಲವರಿಗೆ ಡಸ್ಟ್ ಇಂದ ಅಲರ್ಜಿ ಆಗ್ತದೆ, ಸ್ಮೆಲ್ ಇಂದ ಆಗ್ತದೆ, ಪರ್ಫ್ಯೂಮ್ ಇಂದ, ಒಗ್ಗರಣೆ ಸ್ಮೆಲ್ಗೆ ಸಹ ಆಗುದಿಲ್ಲ. ಆ ತರ ತುಂಬಾ ಹಾಲಿದ್ದು ಪ್ರಾಡಕ್ಟ್ಸ್ ಎಲ್ಲ ತಗೊಂಡ್ರೆ ಸಹ ಅಲರ್ಜಿ ಎಲ್ಲ ಆಗುವಂತದ್ದು ಇರ್ತದೆ. ಸೊ ಇದ್ರಿಂದೆಲ್ಲಾನು ಕೂಡ ಒಂದು ಕಾಸ್ ಆಗ್ತದೆ ಅಲರ್ಜೆನ್ಸ್ ಇಂದ ಬರುವಂತ ಈ ರೆಸ್ಪಿರೇಟರಿ ಡಿಸೀಸ್, ಶ್ವಾಸಕೋಶ ಸಂಬಂಧಪಟ್ಟ ತೊಂದರೆಗಳು. ಸೊ ಇವೆರಡು ಮೇಜರ್ ಕಾಸಸ್ ಅಂತ ನಾವು ಹೇಳ್ತೇವೆ. ಎಸ್, ಮತ್ತಷ್ಟು ಮಾತನಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರಬೇಕು. ಎಸ್, ಆಯುರ್ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆಯುರ್ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಳೆಗಾಲದಲ್ಲಿ ಏನು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು, ಜೊತೆಗೆ ಮಳೆಗಾಲದಲ್ಲಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆಗಳೇನು, ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೇವೆ. ಆಸ್ಪತ್ರೆಯ ಶಾಲಕ್ಯ ತಂತ್ರ ವಿಭಾಗದ ವೈದ್ಯರಾಗಿರುವಂತಹ ಡಾಕ್ಟರ್ ಸ್ವಾತಿ ಎಸ್ ಸುವರ್ಣ ಮೇಡಮ್ ಅವರು ನಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಡಾಕ್ಟರ್, ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಇನ್ನು ನಾವು ಗಮನಿಸಿದ್ರೆ ಆಹಾರ ಪದ್ಧತಿ ಕೂಡ ನಮ್ಮ ಆರೋಗ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಮಳೆಗಾಲದಲ್ಲಿ ನಮ್ಮ ಫುಡ್ ಹೇಗಿರಬೇಕು, ಆಹಾರ ಪದ್ಧತಿ ಹೇಗಿರಬೇಕು, ಏನು ಮಾಡಬೇಕು ಅಂತ ಮೇಡಮ್? ಈಗ ನಾನು ಹೇಳಿದೆ ಮಳೆಗಾಲದಲ್ಲಿ ನಮ್ಮ ಜಠರಾಗ್ನಿ ಡೈಜೆಸ್ಟಿವ್ ಫೈರ್ ಸ್ವಲ್ಪ ಕಮ್ಮಿ ಇರ್ತದೆ. ನಾವು ಅದೇ ರುಟೀನ್ ಏನ್ ತಗೊಳ್ತಾ ಇದ್ದೇವೆ, ಏನ್ ಮಾಡ್ತಾ ಇದ್ದೇವೆ ಅದನ್ನು ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ. ಯೂಶುವಲಿ ಡೈಜೆಸ್ಟಿವ್ ಫೈರ್ ಕಮ್ಮಿ ಇರುವಾಗ ನಮ್ಮ ಆಯುರ್ವೇದದಲ್ಲಿ ಕೊಟೇಶನ್ ಹೇಳಿದ್ದಾರೆ, ಸರ್ವೇ ಅಪಿ ರೋಗ ಮಂದಾಗ್ನೋ ಅಂತ. ಅಂದ್ರೆ ಎಲ್ಲಾ ರೋಗಗಳಿಗೆ ಮೂಲಭೂತ ಕಾರಣ ಈ ಮಂದಾಗ್ನಿ, ಅಂದ್ರೆ ಡೈಜೆಸ್ಟಿವ್ ಫೈರ್ ಸರಿ ಇಲ್ಲದಿರುವಿಕೆ, ಜೀರ್ಣಕ್ರಿಯೆ ಆಗದಿರುವಿಕೆ. ಈಗ ಆದ್ರೆ ಮನುಷ್ಯರು ಏನ್ ಮಾಡ್ತಾರೆ ಅಂತ ಡೈಲಿ ರೂಟೀನ್ ಅಲ್ಲಿ ಒಂದು ಜೀರ್ಣಕ್ರಿಯೆ ಸರಿ ಇರುವುದಿಲ್ಲ, ಆದ್ರೆ ಆ ಜೀರ್ಣ ಆಗ್ಲಿಲ್ಲ ಅಂದ್ರೆ ಹೇಳಿದ್ರೆ ಸಹ ಮತ್ತೆ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು, ಆಗ ಮತ್ತೆ ಅಜೀರ್ಣ ಆಗ್ತದೆ. ಅದೊಂದು ಆಮ ಫಾರ್ಮೇಶನ್ಗೆ ಇದಾಗ್ತದೆ. ಆ ಆಮ ಯಾವಾಗ ನಮ್ಮ ದೇಹದಲ್ಲಿ ಉಂಟಾಗ್ತದೆ ಅದು ಎಲ್ಲಾ ಮೇಜರ್ ಡಿಸೀಸಸ್ಗೆ ಮೂಲಭೂತ ಕಾರಣ. ಅಂದ್ರೆ ಅದರಿಂದ ಈ ಕಫಗೆ ಸಂಬಂಧಪಟ್ಟ ತೊಂದರೆಗಳು ಕೂಡ ಬರ್ತದೆ. ಈಗ ಶೀತ ಕೆಮ್ಮು ಏನ್ ಹೇಳಿದ್ದೇವೆ ಅದು. ಸೊ ನಾವು ಏನ್ ಮಾಡ್ಬೇಕು ಈ ಮಳೆಗಾಲದಲ್ಲಿ ಅಂತ ಹೇಳಿದ್ರೆ, ಆದಷ್ಟು ಲಘು ಆಹಾರ ಅಂದ್ರೆ ಸುಲಭವಾಗಿ ಜೀರ್ಣವಾಗಬಲ್ಲ ಆಹಾರವನ್ನು ಸೇವಿಸುವುದು ಉತ್ತಮ. ಅದೊಂದು ಬಿಸಿ ಬಿಸಿಯಾಗಿ ಸೇವಿಸಬೇಕು, ಸುಲಭವಾಗಿ ಜೀರ್ಣವಾಗುವಂತದ್ದಿರ್ಬೇಕು. ಆಮೇಲೆ ಸಪೋಸ್ ನಿಮ್ಮ ಜೀರ್ಣಕ್ರಿಯೆ ಸರಿ ಇಲ್ಲ ಅಂತ ಹೇಳಿದ್ರೆ ಜೀರ್ಣ ಆಗದೆ ಮತ್ತೆ ಆಹಾರವನ್ನು ಸೇವಿಸುವುದನ್ನು ಅವಾಯ್ಡ್ ಮಾಡ್ಬೇಕು ಒಂದು. ಆಮೇಲೆ ಆಲ್ರೆಡಿ ಕಫ
ನೆಗಡಿ ಶೀತ ಇಂಥ ತೊಂದರೆ ಇರುವವರು ಮತ್ತೆ ಈ ಅಕ್ಕಿ ಗೋಧಿ ಉತ್ಪನ್ನಗಳು ಓಕೆ, ಆದ್ರೆ ಸ್ವಲ್ಪ ಉದ್ದಿನ ಪದಾರ್ಥಗಳನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಅದ್ರ ಜೊತೆಗೆ ಈ ಎಣ್ಣೆ ಪದಾರ್ಥ, ಬೆಣ್ಣೆ, ಈ ಜಿಡ್ಡಿನ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು, ಎಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇಲ್ಲದ್ರೆ ಅವ್ರ ಕಫ ಸಂಬಂಧ ತೊಂದರೆಗಳು ಮತ್ತೆ ಜಾಸ್ತಿ ಆಗ್ತದೆ. ಇನ್ನೊಂದೇನಂತ ಹೇಳಿದ್ರೆ ಡೈಜೆಸ್ಟಿವ್ ಫೈರ್ ಜಾಸ್ತಿ ಮಾಡ್ಲಿಕ್ಕೆ ನಾವು ಮನೆಯಲ್ಲಿ ಏನೆಲ್ಲ ಮಾಡ್ಬೋದು ಅಂತ, ಆದಷ್ಟು ನಿಮ್ಮ ಆಹಾರದಲ್ಲಿ ಅಡಿಗೆಯಲ್ಲಿ ಬಳಸುವಾಗ ಈ ಕಾಳು ಮೆಣಸಿನ ಸಾರು, ಅದರ ಸೂಪ್ ಮಾಡಬಹುದು, ಅಥವಾ ಶುಂಠಿ, ಬೆಳ್ಳುಳ್ಳಿಯನ್ನು, ಜೀರಿಗೆಯನ್ನು ಆಹಾರದಲ್ಲಿ ಸ್ವಲ್ಪ ಜಾಸ್ತಿ ಉಪಯೋಗಿಸಿ, ಅದು ನಿಮ್ಮ ಡೈಜೆಸ್ಟಿವ್ ಫೈರಿಗೆ ಹೆಲ್ಪ್ ಆಗ್ತದೆ. ಸೊ ಇದನ್ನೆಲ್ಲ ನೀವು ಮಾಡಿದ್ರೆ ನಿಮ್ಮ ಮಳೆಗಾಲದಲ್ಲಿ ಬರುವ ತೊಂದರೆಗಳಿಂದ ಆದಷ್ಟು ತಪ್ಪಿಸಿಕೊಳ್ಬಹುದು ಅಂತ ಹೇಳ್ಬೋದು. ಎಸ್, ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ನಾವು ಹೇಳೋದಿದ್ರೆ ಅದನ್ನು ಯಾವ ತರ ಎಕ್ಸ್ಪ್ಲೈನ್ ಮಾಡೋದು, ಅಂದ್ರೆ ಬೆಳಿಗ್ಗೆ ಏನ್ ತಿನ್ಬೇಕು, ಮಧ್ಯಾಹ್ನ ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು ಅನ್ನುವಂಥದ್ದು ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು. ಈಗ ಬೆಳಿಗಿನ ನೀವು ತಿಂಡಿಯಲ್ಲಿ ಯೂಶಲಿ ಈ ಕಡೆ ಅಂತೂ ನಾವು ಹೇಳಿದ್ರೆ ಇಡ್ಲಿ, ದೋಸೆ ಎಲ್ಲ ಸ್ವಲ್ಪ ಕಾಮನ್. ಅದಕ್ಕೆ ನೀವು ಈ ಉದ್ದಿನ ಪದಾರ್ಥಗಳನ್ನು ಕಫ ಇರೋರು ಅವಾಯ್ಡ್ ಮಾಡಿ ಅಂತ ಹೇಳಿದೆ. ಅಕ್ಕಿಯಿಂದ ಮಾಡಿದ ದೋಸೆ ಅಥವಾ ಗೋಧಿಯಿಂದ ಮಾಡಿದ ದೋಸೆ, ಚಪಾತಿ ಅಂತದೆಲ್ಲ ತಗೊಳ್ಬಹುದು. ಅದೇ ಈ ಇಡ್ಲಿ ಅದನ್ನೆಲ್ಲ ಸ್ವಲ್ಪ ಕಫ ಇರುವವರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಈ ಮಧ್ಯಾಹ್ನ ಊಟಕ್ಕೆ ಸಹ ಆಯ್ತು, ಕೆಲವೊಂದು ಈ ವಾತ ಕಫ ವೃದ್ಧಿಕರ ತರಕಾರಿಗಳಂತಿದೆ, ಕೆಲವರಿಗೆಲ್ಲ ಆಗುದಿಲ್ಲ, ಈ ಬದನೆ ತಿಂದ್ರೆ ಆಗುದಿಲ್ಲ, ಈ ಪೊಟ್ಯಾಟೊ ಎಲ್ಲ ತಿಂದ್ರೆ ಆಗುದಿಲ್ಲ ಅಂತ ಇದೆ, ಅಂತದೆಲ್ಲ ಅವಾಯ್ಡ್ ಮಾಡಿ. ಅದ್ರ ಅಲಸಂಡೆ ಅದೆಲ್ಲ ವಾತ ವೃದ್ಧಿಕರ, ಅಂತದೆಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಅದೇ ಪಡವಲಕಾಯಿ, ಹೀರೆಕಾಯಿ ಅಂತದೆಲ್ಲ ಸ್ವಲ್ಪ ಆಹಾರದಲ್ಲಿ ಉಪಯೋಗಿಸಿ. ಇನ್ನು ರಾತ್ರಿ ಯಾವಾಗ್ಲೂ ನಾವು ಊಟ ಕಮ್ಮಿ ಮಾಡ್ಬೇಕು ಅಂತಾನೆ ಹೇಳ್ತಾರೆ ಯೂಶಲಿ. ಮಧ್ಯಾಹ್ನ ಜಾಸ್ತಿ ಮಾಡಿ, ರಾತ್ರಿ ಊಟ ಸ್ವಲ್ಪ ಕಮ್ಮಿ ಮಾಡಿ ಅಂತ. ರಾತ್ರಿ ಊಟ ನಾರ್ಮಲ್ ಕ್ವಾಂಟಿಟಿಗಿಂತ ಕಮ್ಮಿ ತಗೊಂಡು ಅದಾದ್ಮೇಲೆ ಒಂದು 2 hours ಆದ್ರೂ ಬ್ರೇಕ್ ಬೇಕು ಮಲಗುವ ಮುಂಚೆ. 2 hours ಬ್ರೇಕ್ ಕೊಟ್ಟು ಆಮೇಲೆ ಮಲಗಿ. ಇನ್ನೊಂದು ಕೆಲವರಲ್ಲಿ ಈಗ ಹ್ಯಾಬಿಟ್ ಅಂದ್ರೆ ತಡರಾತ್ರಿ ಊಟ ಮಾಡೋದು, ಆಮೇಲೆ ಇಮಿಡಿಯೇಟ್ಲಿ ಮಲ್ಕೊಂಡ್ಬಿಡುದು. ಇಂಥದೆಲ್ಲ ಮಾಡ್ಲಿಕ್ಕೆ ಖಂಡಿತ ಮಾಡಬಾರ್ದು ಯೂಶುವಲಿ. ಇಂಥದೆಲ್ಲ ಮಾಡಿದ್ರೆ ಮತ್ತೆ ಈ ತೊಂದರೆಗಳೆಲ್ಲ, ಕಫ ಸಂಬಂಧ ತೊಂದರೆಗಳೆಲ್ಲ ಕಾಣಸಿಗುತ್ತದೆ ಅಂತ ಹೇಳ್ಬೋದು. ಇದು ರುಟೀನ್ ಅಲ್ಲಿ ಫಾಲೋ ಮಾಡಿದ್ರೆ ಅದೊಂದು ಹೆಲ್ದಿ ಲೈಫ್ ಸ್ಟೈಲ್ ಅಂತ. ಎಸ್, ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಜನಸಾಮಾನ್ಯರಲ್ಲಿ ಇರುವಂತಹ ಅನಿಸಿಕೆ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಚಪಾತಿ ಅಥವಾ ಗೋಧಿ ಹಿಟ್ಟಿನ ಐಟಮ್ಗಳನ್ನ ತಿನ್ಬೇಕು ಅನ್ನುವಂತ. ಸೊ ಅದರಿಂದ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅಂತ? ಯೂಶುವಲಿ ಅಂತದ್ದು ತಿಂದ್ರೆ ಒಳ್ಳೇದು. ಈಗ ಯೂಶುವಲಿ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿನ್ಬೇಡಿ, ಅಕ್ಕಿ ಪದಾರ್ಥ ಜಾಸ್ತಿ ತಿನ್ಬೇಡಿ ಅಂತ ಹೇಳಿರ್ತಾರೆ. ಅಂತವರೆಲ್ಲ ಅದೊಂದು ಲೈಟ್ ಫುಡ್ ತರ, ಬರೀ ರಾತ್ರಿ 2 ಚಪಾತಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಅಲ್ಲ. ಕ್ವಾಂಟಿಟಿ ಕೂಡ ನೀವು ನೋಡಿ ತಿನ್ಬೇಕು. ಚಪಾತಿ ಅಂತ ಹೇಳಿದ್ರೆ ಒಂದು 4-5 ಚಪಾತಿ ಆ ತರ ಇದು ಮಾಡುದಲ್ಲ, ಅದ್ರ ಜೊತೆಗೆ ಒಂದು ಯಾವ್ದಾದ್ರು ಪಲ್ಯ ಲೈಟ್ ಆಗಿರುವಂತದ್ದು ಆ ತರ. ಅದಕ್ಕೆ ಚಪಾತಿಯನ್ನು, ಒಣ ಚಪಾತಿ ಇದ್ರೆ ಒಳ್ಳೇದು. ಅದಕ್ಕೆ ತುಂಬಾ ಬೆಣ್ಣೆ ಸವರಿ ತಿನ್ನೋದು, ತುಪ್ಪ ಸವರಿ ತಿನ್ನೋದು ಅಂತದೆಲ್ಲ ಮಾಡಿದ್ರೆ ಒಳ್ಳೇದಲ್ಲ, ಅದು ಕರಗುದಿಲ್ಲ ರಾತ್ರಿ ಹೊತ್ತಲ್ಲಿ. ಅದಕ್ಕೆ ಲೈಟ್ ಫುಡ್, ಒಣ ಚಪಾತಿ ವಿತ್ ಯಾವ್ದಾದ್ರು ಪಲ್ಯ, ಅದು ಕ್ವಾಂಟಿಟಿ ಕೂಡ ಒಂದ್ ಸ್ವಲ್ಪ ಕಮ್ಮಿ ಇರ್ಲಿ. ಸೊ ಅದು ತಿಂದ್ರೆ ಬೆಟರ್ ಅಂತ. ಎಸ್, ಇನ್ನು ರೋಗ ನಿರೋಧಕ ಶಕ್ತಿಯ ಬಗ್ಗೆ ಹೇಳಿದ್ರಿ. ರೋಗ ನಿರೋಧಕ ಶಕ್ತಿ ಈ ಟೈಮಲ್ಲಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಸೊ ಅದು ಕುಂಠಿತ ಆಗೋದಿಕ್ಕೆ ಏನು ಕಾರಣ? ಅಂದ್ರೆ ಈ ಸಮಯದಲ್ಲಿ ಇರ್ಬೋದು ಅಥವಾ ಸಾಮಾನ್ಯ ಇನ್ನಿತರ ಸಂದರ್ಭಗಳಲ್ಲಿ ಅದು ಕುಂಠಿತ ಆಗೋದಿಕ್ಕೆ ಯಾವ ರೀಸನ್ ಅಂತ? ಈಗ ರೋಗ ನಿರೋಧಕ ಶಕ್ತಿ ಅನ್ನೋದು ಯೂಶುವಲಿ ಅದು ಎಲ್ಲರಲ್ಲಿ ಸಿರ್ತದೆ. ಈಗ ಅನುವಂಶಿಕವಾದ ಪೇರೆಂಟ್ಸ್ ಇಂದ ಅದು ನಿಮ್ಗೆ ಬಂದಿರ್ತದೆ ಒಂದ್ ಸ್ವಲ್ಪ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಅಂತ ಹೇಳಿ. ಆದ್ರೆ ಕೆಲವೊಂದು ಫ್ಯಾಕ್ಟರ್ಸ್ ಇಂದ ಅದು ವೇರಿ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ವಯಸ್ಸಿರ್ಬೋದು, ಈ ಯಂಗರ್ ಏಜ್ ಗ್ರೂಪ್ ಅಲ್ಲಿ 20 to 40 years ತನಕ ಅವ್ರಿಗೆ ಒಂದ್ ಸ್ವಲ್ಪ ಒಳ್ಳೆ ರೋಗ ನಿರೋಧಕ ಶಕ್ತಿ ಇರ್ತದೆ. ಅದೇನೆ ಒಂದು 50 years ಕ್ರಾಸ್ ಆದ್ಮೇಲೆ ಹೇಗೆ ಏಜ್ ಆಗ್ತಾ ಹೋಗ್ತದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಅದೊಂದು. ಇನ್ನೊಂದಂದ್ರೆ ಋತು ವೈಸ್, ಈ ಸೀಸನ್ ವೈಸ್ ವೇರಿಯೇಷನ್ಸ್ ಅಂತ ನಾನು ಹೇಳಿದೆ. ಈ ಗ್ರೀಷ್ಮ ಮತ್ತೆ ವರ್ಷ ಋತುವಲ್ಲಿ ಸ್ವಲ್ಪ ಕಮ್ಮಿ ಇರ್ತದೆ. ಅದೇ ಯಾವಾಗ ಹೇಮಂತ ಋತು ಅಂದ್ರೆ ಈ ಚಳಿಗಾಲ ಅಂತ ನಾವು ಕನ್ಸಿಡರ್ ಮಾಡಬಹುದು, ಆಗ ನಿಮ್ಮ ಶರೀರ ಬಲ ಮತ್ತೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಜಾಸ್ತಿ ಆಗ್ತದೆ. ಆ ಟೈಮಲ್ಲಿ ಒಳ್ಳೇದು. ಇನ್ನು ಮೇಜರ್ ಎಫೆಕ್ಟ್ ಆಗುದಂದ್ರೆ ನಿಮ್ಮ ಆಹಾರ ಮತ್ತೆ ನಿಮ್ಮ ವಿಹಾರ, ಅಂದ್ರೆ ನೀವು ಮಾಡೋ ಚಟುವಟಿಕೆಗಳು. ಈಗ ಆಹಾರದಲ್ಲಿ ಯಾವುದೆಲ್ಲ ರೋಗ ನಿರೋಧಕ ಶಕ್ತಿ ಅಂದ್ರೆ ಅದು ಇನ್ ಜನರಲ್ ಆಗಿ ನಿಮ್ಗೆ ಮಳೆಗಾಲದಲ್ಲಿ ಕಾಡುವ ಸಾಮಾನ್ಯ ತೊಂದರೆಗಳಿಗೆ ಸಹ ರೀಸನ್ ಅಂದ್ರೆ ಕಫ ಜಾಸ್ತಿ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಮಳೆಗಾಲದಲ್ಲಿ ಏನು ಮಾಡಬಾರ್ದು, ಈಗ ಒಂದಂದ್ರೆ ಅತಿಯಾಗಿ ಫ್ರಿಡ್ಜ್ ಐಟಮ್ಸ್ ಯೂಸ್ ಮಾಡುದು. ಈ ಮಳೆಗಾಲದಲ್ಲಿ ತಂಪಿರ್ತದೆ, ಆದ್ರೂ ಸಹ ಚಿಲ್ಡ್ ವಾಟರ್ ಕುಡಿಯುವಂಥದ್ದು. ಇನ್ನು ರಾತ್ರಿ ಹೊತ್ತಲ್ಲಿ ಮೊಸರಿನ ಸೇವನೆ, ರಾತ್ರಿ ಹೊತ್ತಲ್ಲಿ ಬಾಳೆಹಣ್ಣು ಮತ್ತೆ ಹಾಲನ್ನು ಒಟ್ಟೊಟ್ಟಿಗೆ ಸೇವಿಸುವುದು. ಸೊ ಇಂಥದೆಲ್ಲ ಮಾಡಬಾರ್ದು. ಆಮೇಲೆ ಅತಿಯಾಗಿ ಕರಿದ ತಿಂಡಿ ಪದಾರ್ಥಗಳ ಸೇವನೆ ಮಾಡುವಂಥದ್ದು, ಜಿಡ್ಡಿನ ಅಂಶ, ಇಂಥದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡುದು. ಆಮೇಲೆ ಚಟುವಟಿಕೆಗಳಲ್ಲಿ ಈ ಕಂಟಿನ್ಯೂಸ್ ಆಗಿ ಕುಳಿತ ಭಂಗಿಯಲ್ಲಿ AC ಎಲ್ಲ ಇರ್ತಾರಲ್ಲ, ಸ್ವಲ್ಪ ಸಹ ಬಾಡಿಗೆ ವ್ಯಾಯಾಮನೇ ಇರುವುದಿಲ್ಲ. ಸೊ ಫುಲ್ಲಿ ಲೇಜಿ ಲೆಥಾರ್ಜಿಕ್ ಲೈಫ್ ಸ್ಟೈಲ್, ಅದೆಲ್ಲ ಅವಾಯ್ಡ್ ಮಾಡೋದು ಒಳ್ಳೇದು. ಆಮೇಲೆ ತಡರಾತ್ರಿ ತಿಂದು ಮಲಗಿ ಬಿಡುದು, ಮಧ್ಯಾಹ್ನ ತಿಂದ ತಕ್ಷಣ ಮಲಗುವುದು, ಇಂಥದೆಲ್ಲ ಅವಾಯ್ಡ್ ಮಾಡಿದ್ರೆ ಆದಷ್ಟು ಒಳ್ಳೇದು. ಅದೆಲ್ಲ ಕಫ ಜಾಸ್ತಿ ಮಾಡಿ ಈ ತರ ತೊಂದರೆಗಳಿಗೆಲ್ಲ ಕಾಸ್ ಆಗ್ತದೆ ಅಂತ. ಎಸ್, ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಬಹುದು. ಎಸ್ ಡಾಕ್ಟರ್, ವಾಪಸ್ ಬರ್ತೀನಿ. ಇನ್ನೊಂದು ಸಣ್ಣ ವಿರಾಮನ ತೆಗೆದುಕೊಂಡು ಆಯುರ್ಮಂಥನ ಶಿಷ್ಯ ವೈದ್ಯಕೀಯ ಸಂವಾದ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ.
ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಆಯುರ್ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ನಾವು ಮಳೆಗಾಲಕ್ಕೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಬೇಕಾದಂತಹ ಮುನ್ನೆಚ್ಚರಿಕೆಯ ಬಗ್ಗೆ, ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಸ್ವಾತಿ ಎಸ್ ಸುವರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಇನ್ನು ತಾವು ಈಗಾಗಲೇ ಹೇಳಿದ್ರಿ, ನಮ್ಮ ದೈನಂದಿನ ಚಟುವಟಿಕೆಗಳ ಮೂಲಕವೇ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಮಾತನಾಡೋದಿದ್ರೆ ನಾವು ಏನೆಲ್ಲ ಅಭ್ಯಾಸಗಳನ್ನು ಅಥವಾ ಪದ್ಧತಿಗಳನ್ನು ರೂಢಿಸಿಕೊಂಡ್ರೆ ಉತ್ತಮ ಅಂತ? ಈಗ ಪ್ರೆಸೆಂಟಿಗೆ ಸೂಟ್ ಆಗುವ ಹಾಗೆ, ಈಗ ನಾನು ಆಲ್ರೆಡಿ ಹೇಳಿದೆ, ರೋಗ ಬಂದ ಮೇಲೆ ಇದು ಮಾಡೋದಕ್ಕಿಂತ ಮೊದಲೇ ನಾವು ಸ್ವಲ್ಪ ಕಾಶಿಯಸ್ ಆಗಿದ್ದು ಅದರ ಬಗ್ಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಂತ. ಅದರಲ್ಲಿ ಒಂದು ಸ್ವಲ್ಪ ನೀವು ಮನೆಯಲ್ಲೇ ಮಾಡಿಕೊಳ್ಬೇಕಾದ ವಿಧಿಗಳ ಬಗ್ಗೆ ಹೇಳ್ತೇನೆ. ಮೊದಲನೇದಾಗಿ ನೀವೀಗ ಈ ಮಳೆಗಾಲ ಸ್ಟಾರ್ಟ್ ಆದಾಗ ಸ್ವಲ್ಪ ಬಿಸಿ ನೀರಿನ ಸೇವನೆ ಮಾಡೋದು ಒಳ್ಳೇದು. ಹಾಗೆ ಖಾಲಿ ಬಿಸಿ ನೀರು ಅಂತಲ್ಲ, ಅದನ್ನು ಸ್ವಲ್ಪ ಪ್ರೊಸೆಸ್ ಮಾಡುವ ರೀತಿ ಹೇಗೆ ಅಂತಂದ್ರೆ, ಈಗ 1 ಲೀಟರ್ ಬಿಸಿ ನೀರು ಕುದಿಸ್ತೀರ ಅಂತೇಳಿ ಅದಕ್ಕೊಂದು 8 ರಿಂದ 10 ತುಳಸಿ ಎಲೆ ಹಾಕಿ ಕುಡಿದ್ರೆ ಅದೊಂದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸ್ತದೆ. ಅದೊಂದು ರೋಗಾಣು ನಾಶಕ ಕೂಡ ಹೌದು, ಕಫಹಾರ ಕೂಡ ಹೌದು, ಕಫಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರುವುದಿಲ್ಲ. ಇನ್ನೊಂದು ಲಾವಂಚದ ಬೇರು ಅಂತ ಸಿಗ್ತದೆ, ಒಳ್ಳೆ ಸುವಾಸನೆ ಬರುವ ಬೇರು, ಅದನ್ನು ಕೂಡ ನೀವು ನೀರಿಗೆ ಹಾಕಿ ಕುಡಿಬಹುದು. ಇನ್ನೊಂದು ನಾವು ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತೇವೆ, ಈ ಹಾಲಿಗೆ 1 ಚಿಟಿಕೆ ಅರಶಿನ, ಒಂದು ಸ್ವಲ್ಪ ಅದರೊಟ್ಟಿಗೆ ಬೆಲ್ಲ ಹಾಕಿ, ಆಗ ನಿಮ್ಮ ಈ ರೋಗ ನಿರೋಧಕ ಶಕ್ತಿಗೆ ಸಹ ಒಳ್ಳೆಯದು, ಈ ಗಂಟಲಿಗೆ ಸಂಬಂಧಪಟ್ಟ ತೊಂದರೆಗಳಿಗೆ ತುಂಬಾ ಒಳ್ಳೆಯದು, ಪರಿಣಾಮಕಾರಿ. ಇನ್ನು ಮನೆಯಲ್ಲೇ ಸಿಗುವಂತ ಸ್ಪೈಸಸ್, ಫಾರ್ ಎಕ್ಸಾಂಪಲ್ ಈ ದಾಲ್ಚಿನ್ನಿ ಇರ್ಬೋದು, ಜೀರಿಗೆ ಇರ್ಬೋದು, ಧನಿಯಾ ಇರ್ಬೋದು, ಬೆಳ್ಳುಳ್ಳಿ, ಇದನ್ನೆಲ್ಲ ಆಹಾರದಲ್ಲಿ, ಅರಶಿನ ಇರ್ಬೋದು, ಇದನ್ನೆಲ್ಲ ಇದು ಆಹಾರದಲ್ಲಿ ಜಾಸ್ತಿ ಉಪಯೋಗಿಸಿ. ಅದೆಲ್ಲ ನಿಮ್ಮ ಇಮ್ಯುನಿಟಿ ಬಿಲ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇನ್ನೊಂದು ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಪ್ರತಿಮರ್ಶ ನರ್ಸೆ ಅಂತ. ವರ್ಡ್ ತುಂಬಾ ಡಿಫಿಕಲ್ಟ್ ಇದೆ, ಆದ್ರೆ ತುಂಬಾ ಈಸಿ ಮಾಡುವಂಥದ್ದು. ಈಗ ನೀವು ಮನೆಯಲ್ಲೇ ಮಾಡ್ಬೇಕಂತಿದ್ರೆ ಸಿಂಪಲ್ ಈ ಕೋಕೋನಟ್ ಆಯಿಲ್ ಅಥವಾ ಈ ಎಳ್ಳೆಣ್ಣೆ ಕೈಯಲ್ಲಿ ಸ್ವಲ್ಪ ತಗೊಂಡು, ಅಥವಾ ತುಪ್ಪನೇ ಆಗಿರ್ಬೋದು, ಮೂಗಿನ 2 ಹೊಳ್ಳೆಗಳಿಗೆ ಸ್ವಲ್ಪ ಲೇಪಿಸಬೇಕು, ಈಗ ಹೊರಗಡೆ ಹೋಗುದಿತ್ತಂದ್ರೆ. ಆಗ ನಿಮ್ಮ ರೋಗಾಣು ಬರುವಾಗ ಅದನ್ನು ತಡೀತದೆ, ಮತ್ತೆ ನಿಮ್ಮ ರೆಸ್ಪಿರೇಟರಿ ಡಿಸೀಸಸ್ ಬರುವುದನ್ನು ಪ್ರಿವೆಂಟ್ ಮಾಡ್ತದೆ. ಅದೊಂದು. ಇನ್ನೊಂದು ಹೇಳ್ತೇವೆ ನಾವು ಈ ಕವಲ ಕರ್ಮ ಅಂತ. ಕವಲ ಕರ್ಮ ಅಂದ್ರೆ ಸಿಂಪಲ್, ಈಗ ಎಲ್ಲರೂ ಆಯಿಲ್ ಪುಲ್ಲಿಂಗ್ ಥೆರಪಿ ಅಂತ ಎಲ್ಲರಿಗೆ ಗೊತ್ತಿರುವಂಥದ್ದು. ಅದನ್ನು ಜಸ್ಟ್ 1-2 ಚಮಚ ತೆಂಗಿನೆಣ್ಣೆ ಅಥವಾ ಈ ಎಳ್ಳೆಣ್ಣೆಯನ್ನು ಬಾಯಲ್ಲಿ ತಗೊಳ್ಳೋದು, ಬಾಯಿ ಗಾರ್ಗ್ಲಿಂಗ್ ಮಾಡೋದು, ಆ ಕಡೆ ಈ ಕಡೆ ಸ್ವಲ್ಪ ಮೂವ್ಮೆಂಟ್ ಮಾಡಬೇಕು. ಆಮೇಲೆ 1-2 ನಿಮಿಷ ಆದ್ಮೇಲೆ ಅದನ್ನು ಉಗಿದು ಬಿಟ್ಟು ಬಿಸಿ ನೀರಲ್ಲಿ ಬಾಯಿ ಮುಕ್ಕಳಿಸುವಂತಹದ್ದು, ಇದನ್ನು ಕೂಡ ಮಾಡಿದ್ರೆ ಒಳ್ಳೇದು. ಇನ್ನು ಮನೆಯಲ್ಲೇ ಅಂದ್ರೆ ಈ ಸಣ್ಣ ಮಕ್ಕಳಿಗೆ ಕಫ ತೊಂದರೆ ಎಲ್ಲ ಕಾಣಿಸ್ಕೊಳ್ತಿದೆ ಅಂದ್ರೆ ಈ ಅರಶಿನ ಕೊಂಬು ಸಿಗ್ತದೆ. ಅರಶಿನ ಕೊಂಬನ್ನು ಸ್ವಲ್ಪ ಬೆಂಕಿಯಲ್ಲಿ ಹೊತ್ತಿಸಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ, ಆ ಹೊಗೆ ಬರ್ತದಲ್ಲ, ಆ ಹೊಗೆಯನ್ನು ತಗೊಂಡ್ರೆ ತುಂಬಾ ಒಳ್ಳೇದು. ಅದು ಬೇರೆಯವರಿಗೆ ಸಹ ಒಳ್ಳೇದು, ಈ ಕಫ ಸಂಬಂಧಿ ತೊಂದರೆಗಳಿಗೆ. ಅದನ್ನು ರಕ್ಷೋಗ್ನ ಕರ್ಮ ಅಂತ ನಾವು ಮಾಡ್ತೇವೆ, ಪ್ರಿವೆಂಟಿವ್ ಮೆಷರ್ ಅಂತ. ಸೊ ಇನ್ನೊಂದು ಈ ಲವಂಗದ ಪುಡಿ ಬರ್ತದೆ, ಲವಂಗದ ಪುಡಿಗೆ ಒಂದು ಸ್ವಲ್ಪ ಜೇನುತುಪ್ಪ ಅಥವಾ ಕಲ್ಸಕ್ಕರೆ ಹಾಕಿ ತಗೊಂಡ್ರೆ ಸಹ ಒಳ್ಳೇದು ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳಿಗೆ. ಸೊ ಇನ್ನೊಂದು ಮೇಜರ್ ಅಂತ ಹೇಳಿದ್ರೆ ಈ ಚ್ಯವನಪ್ರಾಶ್, ಎಲ್ಲರಿಗೆ ಗೊತ್ತಿರುವಂತದ್ದು ಚ್ಯವನಪ್ರಾಶ್ ಅಂತ. ಚ್ಯವನಪ್ರಾಶ್ ಅನ್ನು ದಿನಾ ಬೆಳಿಗ್ಗೆ ಒಂದು 10 ಗ್ರಾಮ್ನಷ್ಟು 1 ಚಮಚ ತಗೊಂಡ್ರೆ ಎಲ್ಲ ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳಿಗೂ ಆಯ್ತು, ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತದೆ. ಇನ್ನಂದ್ರೆ ನಿಯಮಿತವಾಗಿ ಯೋಗ ಪ್ರಾಣಾಯಾಮ ಅಭ್ಯಾಸ ಇದನ್ನಂತೂ ಮಾಡಲೇಬೇಕು. ಸೊ ಇನ್ನು ಮಳೆಗಾಲದಲ್ಲಿ ಬೆಚ್ಚಗಿನ ವಾತಾವರಣದಲ್ಲಿ ಬೆಚ್ಚಗಿನ ಉಡುಪು ಧರಿಸಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥದ್ದು. ಸೊ ಇಷ್ಟೆಲ್ಲ ಕಾಮನ್, ಎಲ್ಲರೂ ಮಾಡ್ಬೋದು ಇದನ್ನು ಮನೆಯಲ್ಲಿ. ಇನ್ನು ಫುಡ್ಗೆ ಸಂಬಂಧಪಟ್ಟ ಹಾಗೆ ಅವಾಯ್ಡ್ ಮಾಡುವಂಥದ್ದು ಏನಾದ್ರೂ ಇದ್ರೆ ಯಾವುದನ್ನ, ಈಗ ಮುಖ್ಯವಾಗಿ ಅಂದ್ರೆ ತರಕಾರಿಗಳಿರ್ಬೋದು, ಹಣ್ಣಿರ್ಬೋದು, ಅಂತದನ್ನ ಅವಾಯ್ಡ್ ಮಾಡಬೇಕು? ಈಗ ನಾನು ಅದರಲ್ಲಿ 2 ಇದೆ. ಈಗ ಕೆಲವರಿಗೆ ಕೆಲವೊಂದು ತಿಂದ್ರೆ ಆಗುದಿಲ್ಲ ಅಂತಿದೆ, ಅದನ್ನ ಅವರವರಿಗೆ ಗೊತ್ತಿರ್ತದೆ, ಅವ್ರು ಎಲರ್ಜಿ ಮಾಡ್ತಾರೆ, ಅವರ ದೇಹ ಸ್ವಭಾವ. ಇನ್ನೊಂದು ಕೆಲವೊಂದು ಫ್ರೂಟ್ಸ್ ಅಲ್ಲಿ ಕೆಲವರಿಗೆ ಶೀತ ಆಗುವಂತದ್ದು ಇರ್ತದೆ. ಈಗ ಬಾಳೆಹಣ್ಣು ತಿಂದ್ರೆ ಕೆಲವರಿಗೆ ಆಗುದಿಲ್ಲ, ಮೋಸಂಬಿ ತಿಂದ್ರೆ ಕೆಲವರಿಗೆ ಆಗುದಿಲ್ಲ ಅಂತ ಇರ್ತದೆ. ಅದು ಅವರಿಗೆ ಪ್ರಕೃತಿಗೆ ಅನುಗುಣವಾಗಿ ಅವರು ಚೂಸ್ ಮಾಡಬೇಕು. ಮತ್ತೆ ಯಾವುದೇ ಆಹಾರವನ್ನು ಮಳೆಗಾಲದಲ್ಲಿ ಯೂಶಲಿ ಬಿಸಿ ಬಿಸಿಯಾಗಿ ತಿನ್ನಿ. ಯಾವುದು ಫ್ರಿಜ್ ಅಲ್ಲಿ ಇಟ್ಟದು ಪ್ರೊಸೆಸ್ಡ್ ಫುಡ್, ಜಂಕ್ ಫುಡ್, ಫಾಸ್ಟ್ ಫುಡ್ ಅಂತದೆಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ನಿಮ್ಮ ಅಗ್ನಿ ಕೂಡ ಕಮ್ಮಿ ಇರ್ತದೆ, ತಿಂದ್ರೆ ಕೂಡ ಅದು ಜೀರ್ಣ ಆಗೋದಿಲ್ಲ, ಬೇರೆ ಒಂದು ಡಿಸೀಸಿಗೆ ಅಥವಾ ರೋಗಕ್ಕೆ ಕಾರಣವಾಗ್ತದೆ. ಸೊ ಆದಷ್ಟು ಬಿಸಿ ಬಿಸಿಯಾಗಿ ಮನೆಯಲ್ಲಿ ಮಾಡಿದ ಆರೋಗ್ಯಕರವಾದ ಪೌಷ್ಟಿಕಾಂಶಗಳುಕ್ತ ಆಹಾರ ಸೇವನೆ ಒಳ್ಳೇದು ಅಂತ. ಅದರ ಜೊತೆಗೆ ಕೆಲವರು ಈ ಒಂದು ಕಷಾಯಗಳನ್ನ ಮಾಡಿಕೊಂಡು ಕುಡಿಯುವಂತಹ ಒಂದು ಅವಕಾಶಗಳು ಕೂಡ ಇರುತ್ತೆ ಮನೆಯಲ್ಲಿ. ಸೊ ಆ ನಿಟ್ಟಿನಲ್ಲಿ ಈಗ ಮಳೆಗಾಲದಲ್ಲಿ ಸಿಂಪಲ್ ಆಗಿ ಮಾಡುವಂತದ್ದು, ಸಿಂಪಲ್ ಆಗಿ ಅಂದ್ರೆ ಈಗ ನಿಮ್ಗೆ ಮನೆಯಲ್ಲಿ ಅಮೃತ ಬಳ್ಳಿ ಅಂತ ಎಲ್ಲರಿಗೆ ಸಹ ಗೊತ್ತುಂಟು, ಅಮೃತ ಬಳ್ಳಿ ಎಲೆ ಸಹ ಸಿಗ್ತದೆ, ಅಮೃತ ಬಳ್ಳಿ ನಿಮ್ಗೆ ಪೌಡರ್ ಸಹ ಸಿಗ್ತದೆ. ಅದನ್ನು ಒಂದು ಗ್ಲಾಸ್ ನೀರಿಗೆ 1/2 ಚಮಚದ ಅಮೃತ ಬಳ್ಳಿ ಚೂರ್ಣ ಹಾಕಿ ಅದರ ಕಷಾಯ ಮಾಡಿ ಸಹ ಕುಡಿಬಹುದು, ಒಂದು ಸಿಂಪಲ್ ಆಗಿ. ಇನ್ನೊಂದು ಮನೆಯಲ್ಲೇ ಸಿಗುವ ಪದಾರ್ಥಗಳಂದ್ರೆ ಈ ನಿಮ್ಮ ಜೀರಿಗೆ, ಧನಿಯಾ ಅಂದ್ರೆ ಕೊತ್ತಂಬರಿ, ಆಮೇಲೆ ಸ್ವಲ್ಪ ದಾಲ್ಚಿನ್ನಿ ಹಾಕಿ, ಅರಶಿನ ಸ್ವಲ್ಪ ಹಾಕಿ ಅದನ್ನು ಸರಿಯಾಗಿ ಕುದಿಸಿ ಮನೆಯಲ್ಲೇ ಕಷಾಯ ಮಾಡಿಕೊಂಡು ಕುಡಿಬಹುದು, ಇದೊಂದು. ಆಮೇಲೆ ಅದಕ್ಕೆ ಒಂದು ಈ
ನೀವು ಹಬೆಯನ್ನ ತಗೊಳ್ತೀರಾ ಅಂದ್ರೆ ಯಾವಾಗ್ಲೂ ಈ ಮಿಂಟ್ ಲೀವ್ಸ್ ಪುದೀನ ಎಲೆ ಬರ್ತದಲ್ಲ, ಪುದೀನ ಎಲೆ ಮತ್ತೆ ಮನೆಯಲ್ಲಿ ಓಮ ಸಿಗ್ತದೆ, ಓಮ ಕಾಳು ಅಂತ, ಅದನ್ನು ಹಾಕಿ ಸ್ವಲ್ಪ ಶೀತ ಇರುವಾಗೆಲ್ಲ ಇದು ಹಬೆ ತಗೊಂಡ್ರೆ ಅದು ಸಹ ಒಳ್ಳೇದು. ಈ ತುಳಸಿ ಕಷಾಯ ಸಹ ಮಾಡಿ ಕುಡಿಬಹುದು, ಅಥವಾ ನೀರಿಗೆ ಹಾಕಿ ಕುಡಿದ್ರೆ ಅದು ಸಹ ಒಳ್ಳೇದು. ಅಥವಾ ಬೇರೆ ಸಪರೇಟ್ ಆಗಿ ಕಷಾಯ ಮಾಡ್ತೀರಂದ್ರೆ ಈ ತುಳಸಿ, ಒಣಶುಂಠಿ, ದಾಲ್ಚಿನ್ನಿ, ಕೊತ್ತಂಬರಿ, ಜೀರಿಗೆ ಇವನ್ನೆಲ್ಲ ಮಿಕ್ಸ್ ಮಾಡಿ ಕಷಾಯ ಮಾಡಿ ಕುಡಿದ್ರೆ ಎಲ್ಲದಕ್ಕೂ ಒಳ್ಳೇದಂತ. ಎಸ್, ಈ ಮೂಲಕ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳಬಹುದು ಮಳೆಗಾಲದಲ್ಲಿ. ಎಸ್ ಮೇಡಮ್, ಇನ್ನು ಕೊನೆಯದಾಗಿ ಏನು ಹೇಳ್ತೀರಿ, ಅಂದ್ರೆ ಏನು ಸೊಲ್ಯೂಷನ್, ಅಂದ್ರೆ ಒಂದು ಕಿವಿ ಮಾತನ್ನ ಏನು ಹೇಳೋದಕ್ಕೆ ಬಯಸ್ತೀರಿ? ಕಿವಿ ಮಾತಂದ್ರೆ ಈಗ ಮೇನ್ ಆಗಿ ಎಲ್ಲ ಮುಂಜಾಗ್ರತಾ ಕ್ರಮ ಹೇಳಿ ಆಯ್ತು. ಈಗ ನಾವು ತಿಳ್ಕೊಬೇಕೇನಂದ್ರೆ ನಮ್ಮ ಶರೀರದ ರಕ್ಷಣೆ ಯಾವಾಗ್ಲೂ ನಮ್ಮ ಕರ್ತವ್ಯ. ಸೊ ಆಹಾರದಲ್ಲಿ ಒಳ್ಳೆ ಆರೋಗ್ಯಕರವಾದ ಪೌಷ್ಟಿಕಾಂಶಗಳು ಆಹಾರ ತೆಗೆದುಕೊಳ್ಳಿ. ಅದರ ಜೊತೆಗೆ ವ್ಯಾಯಾಮ ಅಂದ್ರೆ ಯೋಗಾಸನ, ಪ್ರಾಣಾಯಾಮ ಮಾಡುವುದನ್ನು ಮರಿಬೇಡಿ. ಮತ್ತೆ ಅನಗತ್ಯವಾದ ಗೊಂದಲ, ಮಾನಸಿಕ ವ್ಯಥೆ ಎಲ್ಲ ಬೇಡ ಈ ಟೈಮಲ್ಲಿ ಇದ್ರೂ ಸಹ ಅದನ್ನು ಮಾಡ್ಕೊಳ್ಬೇಡಿ. ಯಾಕಂದ್ರೆ ಶಾರೀರಿಕ ಸ್ವಾಸ್ಥ್ಯದ ಜೊತೆ ಮಾನಸಿಕ ಸ್ವಾಸ್ಥ್ಯ ಕೂಡ ಇಂಪಾರ್ಟೆಂಟ್. ಯಾವಾಗಲೂ ನಾವು ಆಹಾರವನ್ನು ಔಷಧಿಯಾಗಿಸಬೇಕೇ ಹೊರತು ಔಷಧಿಯನ್ನು ಆಹಾರವಾಗಿ ತೆಗೆದುಕೊಳ್ಳುವುದಲ್ಲ. ಸೊ ಎಲ್ಲರೂ ಸೇಫ್ ಆಗಿರಿ, ಆರೋಗ್ಯಕರವಾಗಿರಿ ಅಷ್ಟೇ. ಎಸ್, ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ವಿಶೇಷ ಆದ್ಯತೆಯನ್ನು ಕೊಡಿ ಅನ್ನುವಂಥದ್ದು ತಾವು ಹೇಳ್ತಾ ಇರುವಂಥದ್ದು. ಎಸ್, ಥ್ಯಾಂಕ್ ಯು ಮೇಡಮ್, ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ. ಅಂದರೆ ಬಹುಶಃ ಇಂದಿನ ದಿನಗಳಿಗೆ ಬಹಳ ಅವಶ್ಯಕವಾಗಿದೆ. ಒಂದು ಕಡೆಯಿಂದ ಭಯ ಕೂಡ ಇದೆ, ಮತ್ತೊಂದು ಕಡೆಯಿಂದ ರೋಗಗಳ ಹಾವಳಿ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಗೃತರಾಗಬೇಕು ಅನ್ನುವಂಥದ್ದು. ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಇದು ಇವತ್ತಿನ ಆರೋಗ್ಯ ಮಂಥನ ವಿಶೇಷ ಕಾರ್ಯಕ್ರಮ. ಮುಂದಿನ ಸುದ್ದಿ ಮಾಹಿತಿಯ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.